ಯಾನ್ ಎಲ್ಲಿಯಪ್ಪನಾಗ ಮಸ್ತ್ ಹುಷಾರಿತ್ತೆ, ಮಸ್ತ್ ಬುದ್ಧಿವಂತ ವಿದ್ಯಾರ್ಥಿ ಆದಿತ್ತೆ, ಓಡಿಮುಟ್ಟ ಬುದ್ಧಿವಂತೆ ಆದಿತ್ತೆ ಪನ್ನಾಗ ಒಂಜಿ ಸಲ ಟೀಚರ್ ಸಾಲಿಡ್ ಪದ್ಯ ಬಣ್ಣ್ಯಾರ ಅಂಡೀರು. ಅಪಗನೆ ದೆತ್ತು ಬಣ್ಣ ದೋಸ್ತಿರು ಏನ ನಾಚಿಗೆಟ್ಟೋಡು ಪನ್ಪಿನ ಉದ್ದೇಶಡು ಏನನ ಪದ್ಯ ಬನ್ನೋಡು ಬಂಡದು ಲಕ್ಕದುಂತಾಯಿರು. ಅಪಗ ಎಂದಾದವಂತೆ ರಾಷ್ಟ್ರಗೀತೆ ಪಂಡದು ಅಕ್ಲೇನು ಮಾತಾಡಕದುಂತೆ. ಶಾಲೆಗೆ ಪೋಂದಿಪ್ಪುನಾಗ ಎನ್ನ ಬಗ್ಗೆ ಎಂಕಿ ಹೆಮ್ಮೆ ಆತಿನ ವಿಷಯದದನ್ನು ಪಂಡ ಆನಿ ಶಾಲೆಡ್ ಎಕ್ಸಾಮ್ ಒಂದಿತ್ತು. ಅಪಗ ಪ್ರಶ್ನೆಗೆ ಉತ್ತರ ನೆಂಚ ಭರ್ತಿ ಮನ್ಪುಣದ ಮಂಡೆ ವೆಚ್ಚ ಅಡಿತ್ತೆ. ಅಕೇರಿಗೆ ಉತ್ತರದಲ್ಲ ನೆಂಪ ಒಂದೆ, ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಬಂಡದು ಬರೇ ಒಂದಿತ್ತೆ. ಅಪಗ ಟೀಚರ್ ಏನಂತುದು ಪನ್ಪಿನಿ, ನೀನು ಸರಿ ಕೂತ್ಕೋ, ಅಲ್ಲಿ ಹಿಂದೆ ಕೂತ್ಕೊಂಡವರು ನಿನ್ನ ಉತ್ತರವನ್ನು ನೋಡಿ ಬರೀತಾರೆ. ಟಾಮರ್ ರೋಡು ಮಡ್ಡು ರೋಡುಗಳ ಅರಿವಿಲ್ಲದೆ ನನ್ನ ಪಯಣ ಹೇಗೋ ಸಾಗಿತ್ತು. ಯಾಕೋ ಉಸಿರು ನಿಂತಂತಾಗಿದೆ. ಕಾರಣೇನಿರಬಹುದು? ನೆನಪು ಕಾಡುತ್ತಿದೆಯೇ ಅಥವಾ ಮುಂಕುಮುಟ್ಟ ಶೀತ ಆಗಿದೆಯೇ? ಅರೆಗಲದ ವರ್ಷಕ್ಕೆ ಹೀಗಾಗಿರಬಹುದೇ? ಜಡಿಬೊಲ್ಲ ವರ್ಷ ಬಂದರೂ ಶೀತವಾಗದ ನನಗೆ ಕೇವಲ ಪಿರಿಪಿರಿ ವರ್ಷದಿಂದ ಯಾಕೀಗಾಯಿತು? ಜೀವನವೆಷ್ಟು? ಕಣ್ಣಿನಲ್ಲಿ ನೀರು ಬಂದು ಒರೆಸಲು ಬಲ ಎಂದಾಗ ಯಾನ್ ಬರ್ಪೆ ಎಂದು ಹೇಳುವ ಜನ, ಮೂಗಿನಲ್ಲಿ ನೀರು ಬಂದು ಒರೆಸಲು ಬಾ ಎಂದಾಗ ನಡಪ್ಪು ನಾಯ್ದ ಮಗ ಎಂದು ಹೇಳುವರು.